ಹಾರ ಇಟ್ಕೊಂಡು ಮೊನ್ನೆ ಅಲ್ಲಿ ಕಸ ಬಿಡಿಸಿದ್ರು. ಒಂದು ಕೋಟಿ 1.5 ಕೋಟಿ ಜನ ಅದನ್ನು ನೋಡಿದ್ದಾರೆ. ಕೆಲವರು ಅದಕ್ಕೆ 3.5 ಲಕ್ಷ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ಸಾಧಾರಣ 3,000 ಜನ ನೆಗೆಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ನಾನು ನನ್ನ ಕೆಲಸದವನು ತಂದರು ಹಾರೆ ಬಿಟ್ಟು ಅದನ್ನು ಬಿಡಿಸ್ಬೋದಿತ್ತು. ನಾನೇ ಬಿಡಿಸಿದೆ ಅಂತ ಹೇಳಿದರೆ ನನ್ನ ಕೈ ಕೂಡ 2 ದಿವಸ ಇಷ್ಟು ದಪ್ಪಾಗಿತ್ತು, ಕೊಟ್ಟು ಇಡ್ತು. ಇಷ್ಟು ದಪ್ಪಾಗಿ 2 ದಿವಸ ಅಲಗಿಸ್ಲಾಗಲಿಲ್ಲ. ಯಾಕೆ ನಾನು ಮಾಡಿದೆ ಅಂತ ಹೇಳಿದರೆ, ನಾನು ಬರುವಾಗ ರಸ್ತೆಯಲ್ಲಿ ಇಷ್ಟು ದೊಡ್ಡ ನೀರು ಹೋಗ್ತಾ ಇದೆ. 2-3 ಜನ ಅದನ್ನು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರ ಮನೆ ಆ ಕಡೆ ಇದೆ. ಒಂದು ಕೊಟ್ಟು ತಂದು ಅದನ್ನು ಬಿಡಿಸಿದ್ರೆ ಇಡೀ ರಸ್ತೆ ಹಾಳಾಗೋದು, ಖಾಲಿ ಸರಿಯಾಗ್ತದೆ. ಆ ಕಡೆಯಿಂದ ರಸ್ತೆ ಜರೀತದೆ, ಈ ಕಡೆಯಿಂದ ಜರೀತದೆ. ಕೊಟ್ಟಲ್ಲಿ ಸ್ವಲ್ಪ ತೆಗೆದ್ರಾಯ್ತು. ನಾನು ಹೇಳುವಂಥದ್ದು ಜನರಿಗೆ ಆ ಮನೋಭಾವನೆ ಬರಬೇಕು. ಎಲ್ಲ ಸರ್ಕಾರ ಅಲ್ಲಿ ಅದು ರಸ್ತೆ ಹಾಳಾಗಲಿ ಅಂತ ಹೇಳಿದ್ರೆ ಬೈದು ಅಶೋಕರಿಗೆ ಎಂಜಿನಿಯರ್ ಮೇಲೆ ಬರ್ರಿ ರಸ್ತೆ ಅಲ್ಲಿ ಬೀಳುವಾಗ ಅದನ್ನು ಸ್ವಲ್ಪ ಸರಿ ಮಾಡಲಿಕ್ಕೆ ಆಗೋದಿಲ್ವಾ? ನಮ್ಮ ಮನೆ ಎದುರು ನಾವು ಕೊಟ್ಟು ಹಿಡೀರಿ. ಎಲ್ಲ ಸರ್ಕಾರದನ್ನು ಕೇಳಬೇಡಿ, ನಮ್ಮ ಮನೆ ಎದುರುಗಡೆ ಸ್ವಚ್ಛತೆಯನ್ನು ನಾವು ಗಮನ ಕೊಡಿ. ಎಲ್ಲ ಇನ್ನೊಬ್ಬರ ಮನೆಗೆ ಹಾಕಿದರೆ ಈ ಸರ್ಕಾರ ಎಷ್ಟು ಮಾಡಲಿಕ್ಕೆ ಸಾಧ್ಯ? ಅವ್ರಿಗೆ ಪ್ರಚೋದನೆ ಆಗಬೇಕು ಅಂತ ನಾನು ಕೊಟ್ಟಿಡ್ದದ್ದು. ನಾನು ಅಡ್ವರ್ಟೈಸ್ಮೆಂಟ್ ಆಗಲಿಕ್ಕೆ ಕೊಟ್ಟಿಡ್ದದ್ದಲ್ಲ. ಅದು ಜನ ಅರ್ಥ ಮಾಡ್ಕೊಳ್ಳುವಲ್ಲಿ ಹಿಂದೆ ಬೀಳ್ತಾರೆ. ಪರವಾಗಿಲ್ಲ, ನಮಗೆ ಒಟ್ಟು ಕೆಲಸಗಳಾದ ಅಭಿವೃದ್ಧಿ ಆದರೆ ಆಯಿತು. ಹಾರ ಇಟ್ಕೊಂಡು ಮೊನ್ನೆ ಅಲ್ಲಿ ಕಸ ಬಿಡಿಸಿದ್ರು. ಒಂದು ಕೋಟಿ 1.5 ಕೋಟಿ ಜನ ಅದನ್ನು ನೋಡಿದ್ದಾರೆ. ಕೆಲವರು ಅದಕ್ಕೆ 3.5 ಲಕ್ಷ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ಸಾಧಾರಣ 3,000 ಜನ ನೆಗೆಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ನಾನು ನನ್ನ ಕೆಲಸದವನು ತಂದರು ಹಾರೆ ಬಿಟ್ಟು ಅದನ್ನು ಬಿಡಿಸ್ಬೋದಿತ್ತು. ನಾನೇ ಬಿಡಿಸಿದೆ ಅಂತ ಹೇಳಿದರೆ ನನ್ನ ಕೈ ಕೂಡ 2 ದಿವಸ ಇಷ್ಟು ದಪ್ಪಾಗಿತ್ತು, ಕೊಟ್ಟು ಇಡ್ತು. ಇಷ್ಟು ದಪ್ಪಾಗಿ 2 ದಿವಸ ಅಲಗಿಸ್ಲಾಗಲಿಲ್ಲ. ಯಾಕೆ ನಾನು ಮಾಡಿದೆ ಅಂತ ಹೇಳಿದರೆ, ನಾನು ಬರುವಾಗ ರಸ್ತೆಯಲ್ಲಿ ಇಷ್ಟು ದೊಡ್ಡ ನೀರು ಹೋಗ್ತಾ ಇದೆ. 2-3 ಜನ ಅದನ್ನು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರ ಮನೆ ಆ ಕಡೆ ಇದೆ. ಒಂದು ಕೊಟ್ಟು ತಂದು ಅದನ್ನು ಬಿಡಿಸಿದ್ರೆ ಇಡೀ ರಸ್ತೆ ಹಾಳಾಗೋದು, ಖಾಲಿ ಸರಿಯಾಗ್ತದೆ. ಆ ಕಡೆಯಿಂದ ರಸ್ತೆ ಜರೀತದೆ, ಈ ಕಡೆಯಿಂದ ಜರೀತದೆ. ಕೊಟ್ಟಲ್ಲಿ ಸ್ವಲ್ಪ ತೆಗೆದ್ರಾಯ್ತು. ನಾನು ಹೇಳುವಂಥದ್ದು ಜನರಿಗೆ ಆ ಮನೋಭಾವನೆ ಬರಬೇಕು. ಎಲ್ಲ ಸರ್ಕಾರ ಅಲ್ಲಿ ಅದು ರಸ್ತೆ ಹಾಳಾಗಲಿ ಅಂತ ಹೇಳಿದ್ರೆ ಬೈದು ಅಶೋಕರಿಗೆ ಎಂಜಿನಿಯರ್ ಮೇಲೆ ಬರ್ರಿ ರಸ್ತೆ ಅಲ್ಲಿ ಬೀಳುವಾಗ ಅದನ್ನು ಸ್ವಲ್ಪ ಸರಿ ಮಾಡಲಿಕ್ಕೆ ಆಗೋದಿಲ್ವಾ? ನಮ್ಮ ಮನೆ ಎದುರು ನಾವು ಕೊಟ್ಟು ಹಿಡೀರಿ. ಎಲ್ಲ ಸರ್ಕಾರದನ್ನು ಕೇಳಬೇಡಿ, ನಮ್ಮ ಮನೆ ಎದುರುಗಡೆ ಸ್ವಚ್ಛತೆಯನ್ನು ನಾವು ಗಮನ ಕೊಡಿ. ಎಲ್ಲ ಇನ್ನೊಬ್ಬರ ಮನೆಗೆ ಹಾಕಿದರೆ ಈ ಸರ್ಕಾರ ಎಷ್ಟು ಮಾಡಲಿಕ್ಕೆ ಸಾಧ್ಯ? ಅವ್ರಿಗೆ ಪ್ರಚೋದನೆ ಆಗಬೇಕು ಅಂತ ನಾನು ಕೊಟ್ಟಿಡ್ದದ್ದು. ನಾನು ಅಡ್ವರ್ಟೈಸ್ಮೆಂಟ್ ಆಗಲಿಕ್ಕೆ ಕೊಟ್ಟಿಡ್ದದ್ದಲ್ಲ. ಅದು ಜನ ಅರ್ಥ ಮಾಡ್ಕೊಳ್ಳುವಲ್ಲಿ ಹಿಂದೆ ಬೀಳ್ತಾರೆ. ಪರವಾಗಿಲ್ಲ, ನಮಗೆ ಒಟ್ಟು ಕೆಲಸಗಳಾದ ಅಭಿವೃದ್ಧಿ ಆದರೆ ಆಯ್ತು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.